ಮಂಗಳೂರು ನಗರದ ಜಿಲ್ಲಾ ಕಾರಾಗೃಹದಲ್ಲಿರುವ ವಿಚಾರಣಾಧೀನ ಕೈದಿಗಳಿಗೆ ನೀಡಲು ಮಾದಕ ವಸ್ತು ಸಾಗಿಸ್ತಾ ಇದ್ದ ಆರೋಪದಲ್ಲಿ ನಗರದ ಅಪರಾಧ ಪತ್ತೆ ದಳ ದೀಕ್ಷಿತ್ ಕಾಪಿಕಾಡು ಮತ್ತು ಅಭಿಷೇಕ್ ಎಂಬುವರನ್ನು ಬಂಧಿಸಿದ್ದಾರೆ. ಇವರು ಜೈಲಿನಲ್ಲಿರುವಂತಹ ವಿಚಾರಣಾಧೀನ ಕೈದಿಗಳನ್ನು ಭೇಟಿಯಾಗಲು ಬರುವಂತಹ ನೆಪದಲ್ಲಿ ಉಪ್ಪಿನಕಾಯಿ ಪ್ಯಾಕೆಟ್ಗಳನ್ನು ಊಟದ ಸಂದರ್ಭ ತರ್ತಾ ಇದ್ರು. ಇದನ್ನು ಪರಿಶೀಲಿಸಿದಾಗ ಉಪ್ಪಿನಕಾಯಿ ಪ್ಯಾಕೆಟ್ನಲ್ಲಿ ಮಾದಕ ವಸ್ತುವಾದ MDMA ಮತ್ತು ಗಾಂಜಾ ವೀಡ್ ಇರೋದು ಪತ್ತೆಯಾಗಿದೆ. ಆರೋಪಿಗಳನ್ನು ಇನ್ನಷ್ಟು ವಿಚಾರಣೆಗೆ ಒಳಪಡಿಸಿದಾಗ 15,000 ರೂಪಾಯಿ ಮೌಲ್ಯದ 3 ಗ್ರಾಂ MDMA ಮತ್ತು ಸುಮಾರು 5,000 ರೂಪಾಯಿ ಮೌಲ್ಯದ 1.5 ಗ್ರಾಂ ವೀಡ್ ಆಯಿಲ್ ಹಾಗೂ ಇತರ ಸೊತ್ತುಗಳನ್ನು ಇವರಿಂದ ವಶಕ್ಕೆ ಪಡೆಯಲಾಗಿದೆ. ನಗರದ ಸೆನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.